स्वाहा
भीमाय च नमो अग्रे वृथाय च दूने वृथाय च नमो हन्ते च हनीयते च नमो वृक्षेभ्यो हरिकेशेभ्यो नमः शुम्भवे च मयोपवे च नमः शङ्कराय च नमः शिवाय च पूर्ण्याय च नमः पार्याय च नमः प्रतरणाय चोत्तरणाय च नमः आद्याय च लाद्याय च नमः षष्ट्याय च वेण्याय च नमः त्रिपत्याय च प्रभाष्याय च नमः यज्ञाय च प्रभक्त्याय च नमः तिगन्धाय च निवेद्याय च नमः पागुन्धव्याय च रजस्याय च नमः कृष्ण्याय च हरित्याय च नमो लोद्गिरेभ्यो देवानां नमो विघ्नेभ्यो नमो विघ्नो नमः आनिरहतेभ्यो नमः आमीवन्येभ्यः द्रापे अन्दरत्ववेदनिर्मीरो विश्वं
चन्द्रयोष्टमनवाषणे पिता नीलग्रीवाश्वदिगण्ठादिमतो रुद्राममश्रिताः ये वृक्षेषु सुप्तिञ्जरायुरग्रीवायोनियाः ये भूतानामधिपतयो निशिखासक्तवर्तिनः ये अन्येषु विविध्यन्ति पात्रेषु विपतो
नमो भजं वैराय मह्यं कामेश्वरो देशवणं दधातु देवाय महाराजाय नमः कल्याणानन्तराय रात्रमुत्तममहाभवति सर्वस्याप्त्यै सर्वमेव तेनाप्नोति ध्रुवं जयति यो मे राजोत्सवप्रोक्तो यान्ते रत्नविष्टितः तस्य प्रगतिरस्य परस्य महेश्वरः जनकाय विद्महे तीर्थसंस्थाय धीमहि तन्नो प्रचोदयात् सपरिवारसहित श्री लक्ष्मी नृसिंहाय नमः प्रसन्नार्घ्यं ददामि एतत्कर्म समृद्ध्यर्थं पूर्णाहुति होमं भोष्ये ॐ भूरग्ने च पृथिवे च महते च स्वाहा बर्हिर्दहास्तामनिष्ठभद्रा स्वाहा देव अमृतामादयन्ताम् ऋणेन वरुणाप्ता बद्धमूलिं शुक्लां शुक्लमलमने कङ्कल्पमम् अम्भोजसंस्थम् अभिमतवर्षस्य स्वस्तिकाभिहस्तं नमतकनकमालालङ्कृताङ्गं निशान् यज्ञेश्वराय नमः प्रार्थनां समर्पयामि ॐ पापहारि दुरितारि तरङ्गधारि शैलप्रचारि गिरिराजगुहाविदारि जंकारिकारी हरिपाद रजोपहारी गांगं पुनातु सततं शुभकारी वारी श्रीगंगाभागीरथी नमः प्रार्थनां समर्पयामि ओं सत्यज्ञान सुखस्वरूपममलं श्रीरात्रिमध्येशितं योगारूढमतिप्रसन्नपदं भूषा सहस्रोज्ज्वलं त्र्यक्षं चक्रपिनाकसाभयवरां बिभ्राणमत्कच्छविं क्षत्रीभूतफणीन्द्रबिन्दुधवलं लक्ष्मीन्द्र सिंहं भजे सपरिवार सहित श्री उग्र नरसिंहाय नमः प्रार्थनां समर्पयामि नृसिंहं भीषणं भद्रं मृत्युं नमाम्यहं श्री लक्ष्मीन्द्र सिंहाय नमः प्रार्थनां समर्पयामि देवेर्न सन्निधानवु प्रार्थने ಮಾಡುತ್ತೇನೆ ಪರಮ ಪುನೀತ ಮೂರ್ತಿಯಾಯಂಚನ ಉಗ್ರ ನರಸಿಂಹದೇವರನ್ನು ಯಜ್ಞ ಮಧ್ಯೋಡು ಕಲಶ ಮಧ್ಯೋಡು ಅಂಚನೆ ಸ್ವಸ್ತಿಕಾ ಮಂಟಪ ಮಧ್ಯೋಡು ಅಗ್ನಿ ಮಧ್ಯೋಡು ಆವಾಹನೆ ಮಂತೊಂದು ಯಾವಚ್ಛಕ್ತಿ ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜನ ಮಂತೊಂದು ಉಗ್ರ ನರಸಿಂಹದೇವರನ್ನ ಸಂಪೂರ್ಣವಾದ ಕೃಪಾ ಕಟಾಕ್ಷ ಪಂಪಿನಂಚಿನ ನಮ್ಮ ದೇಶದ ನಾಯಕರಾಯನಂಚಿನ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ನರೇಂದ್ರ ದಾಮೋದರ ಮೋದಿ ಪಂಪಿನರಿಗೆ ಪರಿಪೂರ್ಣವಾಗಿ ಪ್ರಾಪ್ತಿಯಾಗುವುದು ಆರ್ನಪಾಲಿಗೆ ಇಪ್ಪುನಂತರ ಬಪ್ಪುನಂತರ ಬಾರಿಸಿದ ದುರ್ದೋಷಲಿತ್ತಂದರ ಅವು ಪೂರ ಪರಿಮಾರ್ಜನೆಯಾಗುವುದು ಶತ್ರುಪ್ರತವಾದ ಪ್ರಾಪ್ತಿಯಾಪುನಂತರ ಬಾರಿಸಿದ ಶತ್ರು ಭಯ ಕುರಿತಂದಲ ದುಷ್ಟ ಶಕ್ತಿಗಳು ಪೂರ ನಿರಸನಾಗುವುದು ಪಂಪಿನಂತರ ಉದ್ದೇಶದ ಕೂಡ ಆ ಉಗ್ರ ನರಸಿಂಹದೇವಿಯರನ್ನ ಪರಿಪೂರ್ಣವಾದಂತಹ ಅನುಗ್ರಹ ಪ್ರಾಪ್ತಿಯಾಗಿರಬಹುದು ನಮ್ಮ ಇವತ್ತಿನ ದಿನ ಸಾಂಘಿಕವಾದ ಸಾಮೂಹಿಕವಾದ ಸೇರೊಂದು ಉಗ್ರ ನರಸಿಂಹದೇವಿಯರನ್ನ ಅನುಗ್ರಹ ಪ್ರಾಪ್ತಿಗೆ ಕೂಡ ವಿಶೇಷವಾಗಿ ಉಗ್ರ ನರಸಿಂಹಾನುಷ್ಠಾನ ಮಲ್ತಿರಕ್ಕಾನ ಅಗ್ನಿಮುಖಾಂತರವಾದ ಗುರುಚಿ ಆಹುತಿಯನ್ನು ಆ ನರಸಿಂಹದೇವಿಯರೇ ಸಂತೋಷರು ಸ್ವೀಕಾರವಂತರು ಆ ಮಂತ್ರ ಮಧ್ಯಳು ವಿಶೇಷವಾದ ನರಸಿಂಹದೇವಿಯರನ್ನು ಸ್ತುತಿ ಮಲ್ತದೇವಿ ಎಂಚಾಂದಿಕೆ ನಗ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ
ನಮಾಮ್ಯಹಂ ಪಡೆದು ಆ ನರಸಿಂಹದೇವಿಯನ್ನು ಸ್ತುತಿ ಮಲ್ತುಂದ. ನರಸಿಂಹದೇವಿಯನ್ನು ಆವಿರ್ಭಾವ ಎಂಚಾಂಡು ಪಂಪಿನಂಚನ ವಿಚಾರವು ಬಂದಾಗ ಹಿರಣ್ಯಕಶಿಪು ಬ್ರಹ್ಮದೇವಿಯನ್ನು ಸ್ತುತಿ ಮಲ್ತುದು ಮರಣನೇ ಬರೆಯರಬಲ್ಲಿ ಪಡೆದು ಪ್ರಾರ್ಥನೆ ಮಲ್ಪೇವೆ. ಹುಟುವಿನಂಚನ ಪ್ರತಿಯೊಂದು ಜೀವಿಗಳ ಮರಣ ಪಂಪಿನಂಚನ ಖಂಡಿತವಾದ ಮೃತ್ಯು ಲೋಕಡು ಮರ್ತ್ಯಲೋಕಡು ಪ್ರಾಪ್ತಿಯಾಕೊಂಡು ಐಡುತ್ತ ಅವರ ಐನು ಕುಡಿದು ಬೇಕ ದಾದಬೋಡಾಂಡಲ ಕೇನ್ನ ಪಣದು ಬ್ರಹ್ಮದೇವರ ಬಣ್ಣಗ ಹಿರಣ್ಯಕಶಿಪು ಪ್ರಾರ್ಥನೆ ಮಲ್ಪೇಗೆ ಎಂಟು ಪುಂಜೋ ಬರೆಯರಬಲ್ಲಿ ಆಂಜೋಳೆಡ್ದು ಮರಣ ಬರೆಯರಬಲ್ಲಿ ವಾರಿತದ ಮೃಗ ಕಲೆಡ್ದುಲ ಮರಣ ಬರೆಯರಬಲ್ಲಿ ವಾರಿತದ ನರಮಾನಿರ್ದುಲ ಮರಣ ಬರೆಯರಬಲ್ಲಿ ಇಲ್ಲದ ಉಲಾಯಿ ಮೃತ್ಯು ಬರೆಯರಬಲ್ಲಿ ಇಲ್ಲದ ಪಿದಾಯಿ ಮೃತ್ಯು ಬರೆಯರಬಲ್ಲಿ ಆಕಾಶೋಡ್ಲ ಮಿಲ್ಕು ಬರೆಯರಬಲ್ಲಿ ಭೂಮಿದ ಮಿತ್ತುಡ್ಲ ಎಂಕು ಮರಣ ಬರೆಯರಬಲ್ಲಿ ವಾರೀತಿದ ಯೋನಿರ್ಕು ಜನನ ಆಯಿನಂಚನ ವಾರೀತಿದ ಜೀವಿರ್ದುಲ ಎಂಕು ಮರಣನೇ ಬರೆಯರಬಲ್ಲಿ ಪಗಲಿಡ್ಲ ಮರಣ ಬರೆಯರಬಲ್ಲಿ ರಾತ್ರಿಡ್ಲ ಮರಣ ಬರೆಯರಬಲ್ಲಿ ಇಲ್ಲದ ಉಲಾಯಿಲ ಮರಣ ಬರೆಯರಬಲ್ಲಿ ಇಲ್ಲದ ಪಿದಾಯಿಲ ಮೃತ್ಯು ಬರೆಯರಬಲ್ಲಿ ಅಸ್ತ್ರೊಡ್ಲ ಮರಣ ಬರೆಯರಬಲ್ಲಿ ಶಸ್ತ್ರೊಡ್ಲ ಮರಣ ಬರೆಯರಬಲ್ಲಿ ಪಡೆದು ಹಿರಣ್ಯಕಶಿಪು ಪ್ರಾರ್ಥನೆ ಮಾಡುತ್ತೇವೆ. ದೇವರು ತಥಾಸ್ತು ಪಣದ ಅನುಗ್ರಹ ಮಾಡುತ್ತೇವೆ. ಆ ಪ್ರಕಾರವಾಗಿ ಹಿರಣ್ಯಕಶಿಪು ಆಲೋಚನೆ ಮಾಡುತ್ತೇವೆ. ಏನನ್ನು ಸಂಹಾರ ಮುಲ್ಪನಂತನ ಶಕ್ತಿ ನನ್ನ ಈ ಲೋಕದ ಉಪ್ಪೇರಲು ಸಾಧ್ಯನೇ ಇಜ್ಜಿ ಪಡೆದು ಅಂಡ ಎಂಚ ಇಚ್ಚದ ಆಧುನಿಕ ಯುಗಟು ಒಂದು ಅಪ್ಲಿಕೇಶನ್ ನಮ್ಮ ಇನ್ಸ್ಟಾಲ್ ಮಲ್ಕೊಡೊಂದಿತ್ತಂಡ ಐನು ಹ್ಯಾಕ್ ಮಲ್ಪೇರೆ ಬೋಡಾದ ಮಸ್ತ್ ಜನ ಐದು ಪ್ರಯತ್ನ ಮಲ್ತದ ಐನು ಇಂಚ ಧ್ವಂಸ ಮಲ್ಪೇರ ಅವ್ವೀತಡು ಆಯರ್ ನಿರ್ಮಾಣ ಮಲ್ತಿನಂತರ ಈ ಮಾತ ವಿಚಾರನು ಧ್ವಂಸ ಮಲ್ಪೇರೆ ಬೋಡಾದು ಮಹಾವಿಷ್ಣು ದೇವಿಯನ್ನ ಆವಿರ್ಭಾವ ಆಂಡಿಗೆ ಎಂಚ ಅಂತ ಕಂಡಾಗ ಮಹಾವಿಷ್ಣು ದೇವಿಗೆ ಕಂಬನ ದರ್ತು ಬರ್ತೇವೆ ಪಡೆದು ಪ್ರಪಂಚದ ಒಂಜಿ ಬಿತ್ತದ ಒಂಜಿ ಜೀವ ಉತ್ಪತ್ತಿಯಾಗುವುದಿತ್ತನ್ನ ನಾಲ್ ವಿಚಾರ ಒಂಜಿಯ ಉದ್ಬೀಜ ಅಲ್ಪ ಬಿತ್ತು ಪಂಪಿನಂತನ ಬೋಡುಗೆ ಅವಿಜ್ಜಿಂದಿತ್ತಂದ ಜಲಾಯುಧ ಅಪ್ಪನ ಬಂಜದೋಳಾಯಿ ಜಲಾ ಪಂಪಿನಂತನ ಚೀರಡ್ದು ಆ ಜೀವಿದ ಜನನಾಬಡುವು ಕಂಡದು. ಅವಿಜ್ಜಿಂದಿತ್ತಂದ ತೆತ್ತಿನ ದರ್ತದು ಅಂಡದ ತೆತ್ತಿನ ದರ್ತದು ಒಂದು ಜೀವದ ಉತ್ಪತ್ತಿ ಆಗುವುದು ಕಂಡದು. ಅವಲ ಇಜ್ಜಿಂದಿತ್ತಂದ ನಮ್ಮ ಬೆಗರಡ್ತದ ಜೀವೋತ್ಪತ್ತಿ ಆಗುವುದು. ಈ ನಾಲ್ಕು ವಿಧಾನ ತಂದೆ ಬೇಕ ಭಾರೀತ್ಲ ಜೀವ ಉತ್ಪತ್ತಿಯಾದ ಸಾಧ್ಯಜಿ ಅವಾಗ ಜಡವಾದ ಉಪ್ಪುನಂಚನ ಕಂಬನ ದತ್ತದು ನರಸಿಂಹದೇವಿಯನ್ನ ಭಗವಾಂಡಿವೆ ಭೌತಶಾಸ್ತ್ರದ ಕುಲ್ಲ ಪನ್ಪೆರಿ ಜಡವಾದ ಉಪ್ಪುನಂಚನ ವಸ್ತುರಳಿ ದೇವರು ಪೆರೆ ಸಾಧ್ಯಜಿ ಅಲ್ಪ ಚೈತನ್ಯ ಪನ್ಪಿನಂಚನ ಇಜ್ಜಿ ಆಂಡಲ ಚೈತನ್ಯ ಇಜ್ಜಾಂದಿನಂಚನ ವಸ್ತುಲ್ಲ ದತ್ತದು ನರಸಿಂಹದೇವಿಯನ್ನ ಆಗ ಉಗಮಾಂಡು ಪಣದು ದಯದೊಂದಿಗೆ ಅನ್ನದ ನರಸಿಂಹದೇವಿಯನ್ನ ಪುರಾತನ ಪೂರ್ವರೂಪವು ಒಂದಕ್ಕೆನ್ನಗ ವಿಷ್ಣು ಪಂಡ ವಿಷತೀತಿ ವಿಷ್ಣು ಇಡೀ ಪ್ರಪಂಚನು ವ್ಯಾಪಿಸೊಂದಿತ್ತಿನಾರು ಪಂಪಿನಂಚನ ಅರ್ಥ. ಇಡೀ ಪ್ರಪಂಚನು ವ್ಯಾಪಿಸೊಂದುಪ್ಪುನಂಚನ ದೇವರಿಗೆ ಒಂದಿ ಕಂಬನ ದರ್ಪುನ ತತ್ತದು ಬಪ್ಪುನ ಮಲ್ಲ ಸಂಗತಿಯತ್ತು. ಆ ಪ್ರಕಾರವಾದ ಉಜ್ವಲವಾನಿಂತನ ಉಗ್ರವಾನಿಂತನ ರೂಪಗಳು ಬಚ್ಚೆಗೆ ಎಂಚ ಅಂದಕ್ಕೆನ್ನಗ ಶರೀರ ಪಂಪಿನಂಚನ ನರಮಾನಿದ ರೂಪಗಳು ತಲೆ ಪಂಪಿನಂಚನ ಸಿಂಹದ ರೂಪವು ಅವು ನರಮಾನಿರಾತ್ತು ಅವು ಪ್ರಾಣಿರಾತ್ತು. ಆ ರೀತಿಯ ವಿಶೇಷವಾಂತರ ರೂಪಗಳು ನರಸಿಂಹದೇವರನ್ನ ಆವಿರ್ಭಾವ ಆಗಿದೆ. ಅಂಚನ ನರಸಿಂಹದೇವನ ಆವಿರ್ಭಾವ ಪುಂಚನ ಪೊರ್ತು ಹೋಗುವುದಕ್ಕೆ ಅನ್ನಗ ಸಂಧ್ಯಾಕಾಲ ಅವು ಪಗಲಿದ ಪೊರ್ತುಲಾತ್ತು ರಾತ್ರಿದ ಪೊರ್ತುಲಾತ್ತು ಅವಾಗ ಪಗಲಿಗಳ ರಾತ್ರಿಗಳ ಸಂಧಿಯಾಪುನಂತನ ಕಾಲ ಬಯ್ಯದ ಪೊರ್ತು ಐನು ಸಂಧ್ಯಾಕಾಲ ಪಂಡಿರುತ್ತಿದ್ದೆವು. ಅಂಚಿನ ಸಂಧ್ಯಾಕಾಲವು ನರಸಿಂಹದೇವರು ಬರ್ತದೆ ಹಿರಣ್ಯಕಶಿಪುನ ಸಂಹಾರ ಮಂತ್ರಿಗೆ ಓಲು ಸಂಹಾರ ಮಂತ್ರಿರುವುದಕ್ಕೆನ್ನಗ ಅರಮನೆತ ಪಿದಾಯಿಲಾತ್ತು ಅರಮನೆತ ಉಲಾಯಿಲತ್ತು ಅರಮನೆತ ತಡ್ಯದ ಮಿತ್ತು ಆ ನರಸಿಂಹದೇವರು ಹಿರಣ್ಯಕಶಿಪುನ ಸಂಹಾರ ಮಂತ್ರಿಗೆ ಹಿರಣ್ಯಕಶಿಪ ಪ್ರಾರ್ಥನೆ ಮಂತದೆ ಎಂಕ ಮಿತ್ತಡು ಮರಣ ಬರೆಯರಬಲ್ಲಿ ತಿತ್ತಡು ಮರಣ ಬರೆಯರಬಲ್ಲಿ ಅಪಗ ಆಕಾಶೊಡ್ಲ ಅತ್ತಂದಿನಂಚನ ಭೂಮಿಡ್ಲ ಅತ್ತನಂಚನ ಆರ್ನ ವಿಸ್ತಾರವಾನಿಂಚನ ಜಂಗೋಡು ಆರ್ನ ತುಡಿಟಿ ಆ ಹಿರಣ್ಯಕಶಿಪುನ ಜಪುಡಾದಿ ಅಸ್ತ್ರಲ ತಂದಿನಂಚಿನ ಶಸ್ತ್ರಲ ತಂದಿನಂಚಿನ ಆರ್ನ ಉಗುರುಡ್ತಾವರ ಹಿರಣ್ಯಕಶಿಪುನ ಸಂಹಾರ ಮಾಡುತ್ತಿದೆ. ಅವಾಗ ಆ ಭೀಷಣವಾದಂತಹ ರೂಪ ಎಂಚ ಉಪ್ಪು ಪಂದು ನಂಗೆ ಕಲ್ಪನೆ ಮಲ್ಪೆಯ ಸಾಧ್ಯ ಉಂಡು. ಅಂಚಿನ ನರಸಿಂಹದೇವರು ಹಿರಣ್ಯಕಶಿಪುನ ಸಂಹಾರ ಮಂತ್ರಿಗೆ ಅಂಚನೆ ಇಡೀ ಪ್ರಪಂಚವನ್ನು ನಾನು ಭಸ್ಮ ಮಲ್ಪೆ ಪಡೆದು ಆ ಉಗ್ರ ರೂಪನ ತಾಳ್ದುಪ್ಪನಂತನ ಸಂದರ್ಭಗಳು ಪ್ರಹ್ಲಾದಿ ಬತ್ತದು ಕೈ ಮುಗಿದು ಸ್ವಾಮಿ ನೀರು ಶಾಂತರಾಗುವುದು ಪಡೆದು ಪ್ರಾರ್ಥನೆ ಮಲ್ಪನಂತನ ಸಂದರ್ಭಗಳು ಆರ್ನ ಕೋಪ ತಾಪ ಉಗ್ರ ಒಂದು ಪೂರ ಶಮನ ಅಂಡಿಗೆ ಆರು ಶಾಂತಿನ ಹೊಂದಿಯರಿಗೆ ಪ್ರಹ್ಲಾದಗೆ ಅಭಯ ತೊರೆಯಲಿ. ಅವಾಗ ಪ್ರಪಂಚಗಳು ವಾರೀತದ ದುಷ್ಟಶಕ್ತಿಯುತ್ತುಂಡಲ ಐನು ಪೂರ ನಿರ್ಮೂಲನೆ ಮಲ್ತದೆ. ಆ ಮೃತ್ಯು ಪಂಪಿನಂತನ ಪ್ರಾಪ್ತಿಯಾಪನಂತನ ಸಂದರ್ಭಗಳು
ಆ ಮೃತ್ಯುವಿಗೆ ಮೃತ್ಯುವಾದ ಪತ್ತದು ಹಿರಣ್ಯಕಶಿಪುನ ನರಸಿಂಹದೇವರು ಎಂತ ಸಂಹಾರ ಮಂತಿರ ಅವೇ ರೀತಿಯಲ್ಲಿ ಮನುಷ್ಯ ಮಾತ್ರರಾರಿಂಚನ ನಮ್ಗೆ ದುಷ್ಟ ಶಕ್ತಿ ಬರ್ಪನಂತನ ವಾರಿದ ಮೃತ್ಯು ಕಂಟಕ ದೋಷರಿತ್ತಂದಲ ಅವು ಪೂರ ಪರಿಹಾರ ಆಗುವುದು ಪಂಚನಂಚನ ಉದ್ದೇಶಕ ಕೂಡ ಅದು ಮೃತ್ಯುಗೆ ಮೃತ್ಯುವಾಯಿನಂಚನ ನರಸಿಂಹದೇವರನ್ನ ಅನುಗ್ರಹ ಪ್ರಾಪ್ತಿಗೆ ಕೂಡ ಅದು ನರಸಿಂಹ ಹೋಮನ ಉಗ್ರ ನರಸಿಂಹ ಹೋಮನ ನಮ್ಮ ಮತ್ತಿಲಕ್ಕಾಡು ಅವಾಗ ಮೂರು ಮೃತ್ಯು ಕಂಪಿನಂತನ ವಿಚಾರವು ಬಂದಾಗ ನಮ್ಮ ಮನಸ್ಸು ಬರ್ಪನಂತನ ಕಲ್ಪನೆ ಮರಣನೇ ಮೃತ್ಯುವು ಕಣದು ಆಂಡ ಶಾಸ್ತ್ರದ ವಿಚಾರವು ಬಂದಾಗ ಮರಣನೇ ಮೃತ್ಯು ಅತ್ತೆಗೆ ಮೃತ್ಯು ಸದೃಶವಾದಂತನ ಕೆಲವು ದೋಷನು ಪಂತೆ ಇತ್ತಿನಂತನ ಪದವಿ ಕಳೆಯುನ್ನಂತನ ಪರಿಸ್ಥಿತಿ ಬತ್ತೊಂದೊಂದಿತ್ತಂದ ಅವು ಮೃತ್ಯುವು ಕಂಡು ನಂಗೆ ಇಷ್ಟ ಜನಗಳನ್ನು ಕಳೆಯೊಂದು ಆ ಕಡೆ ಶತ್ರುತ್ವನು ಹೊಂದು ನಂತರ ಒಂದು ಸ್ಥಿತಿ ಬತ್ತೊಂದೊಂದಿತ್ತಂದ ಅಯ್ಯನು ಮೃತ್ಯುವು ಕಂಡು ಅಂಚನೆ ವಾರಿತದು ತಪ್ಪು ಮಲ್ಪಂದ ಇತ್ತದು ಅಪವಾದ ಪಂಚನಂತನ ಬತ್ತದು ಅಪಮಾನ ಅಪಿನಂತರ ಒಂದು ಸ್ಥಿತಿ ಬತ್ತೊಂದೊಂದಿತ್ತಂದ ಐಲ್ಲ ಮೃತ್ಯುವು ಕಂಡಿರುತ್ತದೆ ನಮಡುಪ್ಪುನಂತನ ದುಡ್ಡು ನಮಡುಪ್ಪುನಂತನ ಸಂಪತ್ತು ನಮಡುಪ್ಪುನಂತನ ಸೊತ್ತು ಒಂಜಿ ಕಾರಣ ಇಜ್ಜಾಂದೆ ವೃಥ ನಷ್ಟಾದುಕೊಂಡು ಒಂದಿತ್ತಂದ ಐಲ್ಲ ಮೃತ್ಯುವು ಕಂಡಿರುತ್ತಿರವಾಗ ಮಾನದಂತರಾದ ಬದುಕುನಾಗಿ ಈ ರೀತಿಯ ಮೃತ್ಯು ಕಂಟಕ ದೋಷಲ್ಲ ಪರಿಹಾರ ಸಾಧ್ಯ ಉಂಟು ಆ ಪ್ರಕಾರವಾಗಿ ಆ ರೀತಿಯ ದುಷ್ಟಶಕ್ತಿದ್ದಾವರ ಬರ್ಪುನಂತರ ವಾರಿತದ ಮೃತ್ಯು ಕಂಟಕ ದೋಷವಿತ್ತಂದಲ್ಲ ನಮ್ಮ ರಾಷ್ಟ್ರ ನಾಯಕರಿಗೆ ಉಪ್ಪುನಂತನ ದೋಷ ಪರಿಹಾರ ಅದು ನಿರ್ಲ ಅತಿಶಯವಾದಿ ಜನಸೇವೆನು ಸಮಾಜ ಸೇವೆನು ಮಲ್ಪೆರೆ ಪೋಡಾನಿಂತನ ಯೋಗ ಆಯುಷ್ಯ ಆರೋಗ್ಯ ಐಶ್ವರ್ಯ ಪಂಚಿನಂತನ ಆರ್ನ ಪಾಲನೆ ಪ್ರಾಪ್ತಿಯಾಗುವುದು ಆರ್ನ ಆಡಳಿತನು ನನ್ನ ಮಸ್ತು ಸಮಯ ಹೊಂದುದು ಭದ್ರತದ ಜೀವನ ಮಲ್ಪೆರೆ ಪೋಡಾನಿಂತನ ಯೋಗ ಭಾಗ್ಯ ಪಂಚಿನಂತರ ನಮ್ಮ ಪಾಲನೆ ಪ್ರಾಪ್ತಿಯಾಗುವುದು ಪಂಚಿನಂತರ ಉದ್ದೇಶಕ ಕೂಡ ಪ್ರಹ್ಲಾದೇವನ ಹತ್ರ ಆ ನರಸಿಂಹದೇವರನ್ನ ಅನುಗ್ರಹ ಪ್ರಾಪ್ತಿ ಕೂಡ ನಮ್ಮ ಪೂರ ರಾಷ್ಟ್ರ ನಾಯಕರನ್ನ ಕುರಿತಾಗಿ ದಿನ ಸಾಂಘಿಕವಾಗುವುದು ಸಾಮೂಹಿಕವಾಗುವುದು ಅನುಷ್ಠಾನದ ತಿರಸ್ಕಾಂಡಿ ಮಲ್ಪಿನಂತರ ಅನುಷ್ಠಾನನು ಸ್ವಾಮಿ ಸಂತೋಷವು ಸ್ವೀಕಾರವಂತುಂಟು ಸಮಸ್ತ ದೋಷೋಪದ್ರವನ್ನು ಪರಿಹಾರವಂತುಂಟು ಮಾತಿರುಗಳ ಸುಖ ಸಂತೋಷ ಸಮೃದ್ಧಿ ಈ ಭಾರತಡು ಸಮೃದ್ಧಿದ ನಿರ್ಭೀತವಾದ ಜೀವನ ಮಲ್ಪನೆ ಪೋಡ ಅಂತ ಯೋಗಭಾಗ್ಯಾದಿಯನ್ನು ನನಗೆ ಮಾತಿರುಗಳ ಆ ಉಗ್ರ ನರಸಿಂಹಸ್ವಾಮಿ ಅನುಗ್ರಹ ಮಲ್ಪಡುವುದು ಪಡೆದು ಭಗವಂತನ ಪಾದಪಟ್ಟು ಭಕ್ತಿಗಳು ಬಲ್ಪುನಂತರ ಪ್ರಾರ್ಥನೆ ಓಂ ಉಗ್ರಂ ವೀರಂ ಮಹಾರೂಪಂ ಲಕ್ಷ್ಮೀ ನೃಸಿಂಹಾಯ ಮಾತೆಲ್ಲ ಪಂಡೆ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ನಾರಸಿಂಹ ಶ್ರೀ ನರಸಿಂಹದೇವರ ಪಾದಾರಂಭಕ್ಕೆ ಗೋವಿಂದಾಯ ಗೋವಿಂದ लक्ष्मी नृसिंहस्वामिनः पूर्णानुग्रह प्राप्तिरस्तु सर्वकार्यशान्ति
ನೈಕುಂಡ ನೈಕುಂಡ ನೋಡ್ಕೊಂಡು ಮತ್ತೆ ನೋಡಿಸುಂಟು ಸೋಮವಾರ ದೇವಸ್ಥಾನ ದೇಶದ ಯಜಮಾನ
ಯಜಮಾನ ಅರ್ಥಾತ್ ಪ್ರಧಾನಿಯವರಿಗೆ ಯಾವುದೇ ರೀತಿಯ ಅಪತ್ಯಗತೆಗಳು ಅಥವಾ ಅವರಿಗೆ ಕಳಂಕ ಬರಬೇಕು ಹೇಳುವಂತಹ ರೀತಿಯಲ್ಲಿ ಮಾಡುವಂತಹ ಯಾವುದೇ ರೀತಿಯ ಒಂದು ದುಸ್ತಂತ್ರಗಳು ಏನಿದ್ರು ಕೂಡ ಅದರಿಂದ ಎಲ್ಲ ರೀತಿಯಲ್ಲಿ ಕೂಡ ಅವರು ಜಯವನ್ನ ಪಡೆದು ನಮಗೆಲ್ಲರಿಗೂ ಕೂಡ ಶ್ರೇಯಸ್ಸು, ನಮ್ಮ ದೇಶಕ್ಕೂ ಕೂಡ ಯಶಸ್ಸು, ಕೀರ್ತಿ, ಸಂಪತ್ತು ಎಲ್ಲವೂ ಕೂಡ ಪ್ರಾಪ್ತಿಯಾಗಿ ಹೇಳುವಂತಹ ಉದ್ದೇಶದಿಂದ ನಾವು ಮಾಡಿದಂತಹ ಆ ಹೋಮಗಳಿಂದ, ಪೂಜೆಗಳಿಂದ ಆ ಉಗ್ರ ನರಸಿಂಹ ಸಂತುಷ್ಟರಾಗಿ ಹಾಗೆ ಎಲ್ಲರಿಗೂ ಕೂಡ ಯಶಸ್ಸು, ಕೀರ್ತಿ, ಆಯುಷ, ಆರೋಗ್ಯ, ಸುಖ ಸೌಖ್ಯ, ನೆಮ್ಮದಿಯನ್ನ ಭಗವಂತ ಅನುಗ್ರಹ ಮಾಡಿಕೊಟ್ಟು ಹಾಗೆ ಪ್ರಧಾನಿಯವರಿಗೆ ದೀರ್ಘಾಯುಷ, ಆರೋಗ್ಯ, ಹಾಗೆ ಅವರಿಗೂ ಎಲ್ಲ ರೀತಿಯ ಯಶಸ್ಸು, ಕೀರ್ತಿಯನ್ನ ದೇವರು ಅನುಗ್ರಹ ಮಾಡಿಕೊಟ್ಟು ಆ ದೇಶದ ಭದ್ರತೆಗೆ ಬೇಕಾದಂತಹ ಎಲ್ಲ ರೀತಿಯ ಯೋಗ ಭಾಗ್ಯಗಳನ್ನೆಲ್ಲ ಅವರಿಗೆ ಅದನ್ನು ಮುಂದುವರಿಸಿಕೊಂಡು ಹೋಗುವಂತಹ ಎಲ್ಲ ಆ ಒಂದು ಶಾರೀರಿಕ ಸ್ಥೈರ್ಯ, ಆತ್ಮಸ್ಥೈರ್ಯ, ಶಾರೀರಿಕವಾದಂತಹ ಆರೋಗ್ಯ ಹಾಗೆ ಎಲ್ಲ ರೀತಿಯ ಯೋಗ ಭಾಗ್ಯ ಪ್ರಾಪ್ತಿಯಾಗಿ ನಿಂತದೆ. ಓಂ ಶ್ರೀರವರ್ಚಸ್ವಮಾಯುಷ್ರಮಾರೋ ಶತಮಾನಂ ಭವತಿ ಪುರುಷೇಂದ್ರಿಯೇಂದ್ರಿಯೇ ಪ್ರತಿಷ್ಠತಿ ಸಂಪೂರ್ಣ ಸಂಗಮದ ಸಂಕಲ್ಪ ಸಿದ್ಧಿರಸ್ತು ಆಯುಷ್ಯಾಭಿವೃದ್ಧಿರಸ್ತು. ದೇಶಭಕ್ತ ಸ್ವಯಂ ಸೇವಕ, ಗುಜರಾತಿನ ಮುಖ್ಯಮಂತ್ರಿಯಾಗಿ ನಮ್ಮ ದೇಶದಲ್ಲಿ ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಯಶಸ್ವಿ ಆಡಳಿತವನ್ನು ಮಾಡುತ್ತಿರುವಂಥ ನಮ್ಮೆಲ್ಲರ ಪ್ರೀತಿಯ ನರೇಂದ್ರ ಮೋದಿ ಈ ಒಂದು ಸಂದರ್ಭದಲ್ಲಿ ಅವರ ಆರೋಗ್ಯ, ಆಯುಷ್ಯ ವೃದ್ಧಿಯಾಗಲಿ ಅನ್ನುವ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸೋಮೇಶ್ವರದಲ್ಲಿ ನಮ್ಮ ಮಂಡಲ ಅಧ್ಯಕ್ಷರು ಮತ್ತು ರವಿಶಂಕರ್ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಉಗ್ರ ನರಸಿಂಹ ದೇವರ ಒಂದು ವಿಶೇಷವಾದ ಪೂಜೆಯನ್ನು ಮಾಡುವುದರ ಮುಖಾಂತರ ಈ ದೇಶದಲ್ಲಿ ಮುಂದಕ್ಕೆ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್, ಸಬ್ಕಾ ಸಾಥ್, ಬಡವರ ಕಲ್ಯಾಣ ಇನ್ನಿತರ ಅನೇಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡುವುದರ ಮುಖಾಂತರ ಇವತ್ತು ದೇಶದಲ್ಲಿ ಒಂದು ಭದ್ರತೆಯ ವಾತಾವರಣ ನಿರ್ಮಾಣ ಮಾಡುವುದರ ಹೊತ್ತಿಗೆ ದೇಶದಲ್ಲಿ ಸಾಂಸ್ಕೃತಿಕವಾಗಿ ಬದುಕಲಿಕ್ಕೆ ನಮಗೆ ದಾರಿದೀಪವಾಗಿ ಕೆಲಸ ಮಾಡಿರುವಂಥ ನರೇಂದ್ರ ಮೋದಿ ಅವರ ಆಡಳಿತ ಮುಂದಕ್ಕೆ ಕೂಡ ಈ ದೇಶಕ್ಕೆ ಪ್ರಾಪ್ತಿಯಾಗಬೇಕು, ಅವರಿಗೆ ಆಯುಷ್ಯ ಸಿಗಬೇಕು, ಅವರ ಆಡಳಿತದಿಂದಾಗಿ ಸರ್ವ ಜನರು ಸರ್ವ ಸುಖವನ್ನು ಅನುಭವಿಸುವಂತಾಗಬೇಕು, ವಿಶ್ವದಲ್ಲಿ ಭಾರತದ ಕೀರ್ತಿಯನ್ನು ಎತ್ತರಕ್ಕೆ ಮುಟ್ಟಿಸುವಂಥ ಕೆಲಸಕ್ಕೆ ಶಕ್ತಿಯನ್ನು ಕೊಡಬೇಕು. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸೋಮೇಶ್ವರದಲ್ಲಿ ಕೂಡ ಅವರ ಆರೋಗ್ಯ, ಆಯುಷ್ಯ ಮತ್ತು ಅವರ ಸುದೀರ್ಘ ಆಡಳಿತಕ್ಕೆ ದೇವರು ಉಗ್ರ ನರಸಿಂಹನ ವಿಶೇಷವಾಗಿ ಅನುಗ್ರಹ ಮಾಡಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುವುದರ ಮುಖಾಂತರ ಇವತ್ತು ನಮ್ಮ ಊರಲ್ಲಿ, ನಮ್ಮ ನೆಲದಲ್ಲಿ ಕೂಡ, ತುಳುನಾಡಿನಲ್ಲಿ ಕೂಡ ನರೇಂದ್ರ ಮೋದಿ ಅವರ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಟುಕೊಂಡು ಅವರ ಈ ಒಂದು ಆಡಳಿತಕ್ಕೆ ಎಲ್ಲ ರೀತಿಯ ಯಾವುದೇ ರೀತಿಯ ಸಮಸ್ಯೆ ಏನಾದರೂ ಬರುವುದಿದ್ರೆ ಅದನ್ನೆಲ್ಲವನ್ನು ದೂರ ಮಾಡುವಂಥ ಶಕ್ತಿಯನ್ನು ದೇವರು ಉಗ್ರ ನರಸಿಂಹರು, ವಿಶೇಷವಾಗಿ ನಾವು ನಂಬಿರುವಂಥ ಸೋಮನಾಥ ದೇವರು ಅವರಿಗೆ ಅನುಗ್ರಹ ಮಾಡಲಿ, ಅವರ ಸುದೀರ್ಘ ಆಡಳಿತದ ಫಲ ನಮಗೆಲ್ಲರಿಗೂ ಸಿಗಲಿ ಅನ್ನುವ ಹಿನ್ನೆಲೆಯಲ್ಲಿ ಎಲ್ಲರೂ ಸೇರಿ ಸಾರ್ವತ್ರಿಕವಾದ ಒಂದು ಪ್ರಾರ್ಥನೆಯನ್ನು ಮಾಡೋದರ ಮುಖಾಂತರ, ಪೂಜೆಯನ್ನು ಮಾಡೋದರ ಮುಖಾಂತರ ಅವರ ಆಯುಷ್ಯವನ್ನು ವೃದ್ಧಿ ಮಾಡಲಿಕ್ಕೆ ಈ ಒಂದು ಪೂಜೆ ವಿಶೇಷವಾಗಿ ಮಾಡಿದ್ದಾರೆ. ಎಲ್ರಿಗೂ ಅವರಿಗೆ ವಿಶೇಷವಾದ ಒಂದು ಅನುಗ್ರಹ ದೇವರು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಸಂದರ್ಭದಲ್ಲಿ ನಾವು ಬಹಳ ಖುಷಿಯನ್ನು ಪಡೀತಿದ್ದೇವೆ. ಯಾಕೆಂದರೆ ನಮ್ಮ ದೇಶದ ಅಪ್ಪಟ ದೇಶಪ್ರೇಮಿ ಪ್ರಧಾನಮಂತ್ರಿಯವರಿಗೋಸ್ಕರ ನಾವೊಂದು ಉಗ್ರ ಲಕ್ಷ್ಮೀ ನರಸಿಂಹ ಹೋಮವನ್ನು ಮಾಡಿದ್ದೇವೆ. ಅದು ಈಗ ಸಂಪನ್ನಗೊಂಡ ನಂತರ ನಮಗೂ ಮಾಡಿದಂಥ ಖುಷಿ ನಮಗೆ ಆನಂದ ಬಾಷ್ಪ ರೂಪದಲ್ಲಿ ಬಂತು. ನಿಜವಾಗಿ ಇಂತಹ ದೇಶಭಕ್ತ ಪ್ರಧಾನಿಯನ್ನು ಪಡೆದುಕೊಂಡಂಥ ನಾವೇ ಬಹಳ ಪುಣ್ಯವಂತರು. ಇತ್ತೀಚಿನ ಕೆಲವು ಘಟನೆಗಳಲ್ಲಿ ಅವರಿಗೆ ಒಂದು ಮನಸ್ಸಿಗೆ ನೋವನ್ನು ಉಂಟು ಮಾಡುವಂಥ ಘಟನೆ ಬಂದಾಗ ನಮಗೋಸ್ಕರ ನಮ್ಮ ಮೋದಿಯವರು ಒಂದಷ್ಟು ರಾತ್ರಿ ಹಗಲು ಎನ್ನದೇ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಾವೇನು ಮಾಡ್ಬೋದು ಅಂತ ದೃಷ್ಟಿಯನ್ನು ಯೋಚನೆ ಮಾಡಿದಾಗ ಮೋದಿಯವರ ಪ್ರೇಮಿಗಳು, ಅವರ ಭಕ್ತರು, ನಾವೇನಾದರೂ ದೇವರುಗಳಲ್ಲಿ ಪ್ರಾರ್ಥನೆ ಮಾಡಬೇಕೆನ್ನುವ ವಿಚಾರನ ಹೇಳಿದರು. ಈ ಮುಖೇನ ನಾವು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಬೇಕು, ಅವರಿಗೆ ಮಾನಸಿಕವಾಗಿ ಗಟ್ಟಿಯಾಗಬೇಕು, ಇನ್ನಷ್ಟು ದೇಶ ಸೇವೆಯನ್ನು ವಿಶ್ವದಲ್ಲಿ ನಮ್ಮ ಭಾರತವನ್ನು ಎತ್ತರದಲ್ಲಿ ಏರಿಸುವಂಥ ಅವರಿಗೆ ಶಕ್ತಿಯನ್ನು ಕೊಡಬೇಕಂತೇಳಿ ನಾವು ಪ್ರಾರ್ಥನೆ ಮಾಡ್ತಾ ಈ ಒಂದು ಹೋಮವನ್ನು ಮಾಡಿದ್ದೇವೆ. ಹೋಮದಲ್ಲಿ ಪಾಲ್ಗೊಂಡು
ಅರ್ಚಕರು ಕೂಡ ವಿಶೇಷವಾದ ಪ್ರಾರ್ಥನೆ ಮಾಡಿದ್ದಾರೆ. ಅದೇ ರೀತಿ ಬಂದಂಥ ಎಲ್ಲ ಅವರ ಭಕ್ತರು ವಿಶೇಷವಾಗಿ ಮೋದಿಯವರಿಗೆ ಶಕ್ತಿಯನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದಾರೆ. ನಾವು ಕೂಡ ಹೇಳೋದು ಅವರು ನಮ್ಮ ಮೋದಿಯವರು ಇನ್ನಷ್ಟು ಕಾಲ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡುವಂಥ ಚೈತನ್ಯ ಶಕ್ತಿಯನ್ನು ಭಗವಂತ ಕೊಡಲಿ. ಅದೇ ರೀತಿ ಇವತ್ತಿನ ಈ ನಡೆದಂಥ ಇನ್ನೂ ಹೆಚ್ಚಿನ ಕಡೆಗಳಲ್ಲಿ ನಾವು ಹೇಳೋದು ಇಷ್ಟೇ, ನಾವು ಏನಿಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ದೇವರುಗಳು ಪ್ರಾರ್ಥನೆ ಮಾಡಿದೆ, ಈ ಮುಖೇನ ಅವರ ಭಕ್ತರೆನಿಸಿಕೊಂಡು ನಮ್ಮ ದೇಶಭಕ್ತರು ಇನ್ನಷ್ಟು ಇಂತಹ ಪೂಜೆಯನ್ನು ಮಾಡಿ ಮೋದಿಯವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕನ್ನೋ ವಿನಂತಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು, ಮಂಡಲಾಧ್ಯಕ್ಷರು, ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ಮಂಡಲದ ಪದಾಧಿಕಾರಿಗಳು, ಮೋದಿಯ ವಿಶೇಷ ಭಕ್ತರು ಎಲ್ಲ ಪಾಲ್ಗೊಂಡಿದ್ದಾರೆ. ಇವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ಮಾಧ್ಯಮದವರು ಕೂಡ ಬೆಳಗ್ಗಿನಲ್ಲಿ ಈ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ, ಅವರಿಗೆ ಕೂಡ ವಿಶೇಷವಾದ ಧನ್ಯವಾದನ ಅರ್ಪಿಸ್ತಿದ್ದೇನೆ. ದೇಶ ಕಂಡಂತಹ ಓರ್ವ ಧೀಮಂತ ನಾಯಕ ಸನ್ಮಾನ್ಯ ನರೇಂದ್ರ ದಾಮೋದರ ದಾಸ್ ಮೋದಿಜಿ ಇವತ್ತು ಸೋಮೇಶ್ವರದಲ್ಲಿ ಉಗ್ರ ನರಸಿಂಹ ಯಾಗವನ್ನು ಮಾಡುವ ಮುಖಾಂತರ ಅವರಿಗೆ ದೇವರು ಒಳ್ಳೆಯ ಆರೋಗ್ಯವನ್ನು ಕೊಡುವ ಮುಖಾಂತರ ಮಂಡಲ ಅಧ್ಯಕ್ಷರು ಹಾಗೂ ರವಿಶಂಕರ್ ಭರತ್ಗಟ್ಟಿ ಅವರ ನೇತೃತ್ವದಲ್ಲಿ ಒಟ್ಟು ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಒಟ್ಟು ಸೇರಿ ಇಡೀ ತಂಡ ಸೇರಿ ಮೊದಲನೆಯದಾಗಿ ಸೋಮೇಶ್ವರ ಈಶ್ವರನ ಈ ಸಾನ್ನಿಧ್ಯದ ಹತ್ತಿರ ದೊಡ್ಡ ಯಾಗವನ್ನು ಮಾಡಿದೆವು. ಈ ಯಾಗದಿಂದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ದೇವರು ಒಳ್ಳೆಯ ಆರೋಗ್ಯವನ್ನು ಕೊಡಲಿ, ಇನ್ನಷ್ಟು ದೇಶ ಕಾರ್ಯವನ್ನು ಮಾಡುವಂತಹ ಆ ಶಕ್ತಿಯನ್ನು ಭಗವಂತ ಅವರಿಗೆ ನೀಡಲಿ. ವಿಶ್ವದಲ್ಲೇ ಭಾರತ ವಿಶ್ವಗುರು ಆಗಬೇಕು ಅಂತ ಕನಸನ್ನು ಕಂಡಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದ ಕಟ್ಟಕಡೆಯ ಬಡವನ ಕಷ್ಟವನ್ನು ಮನಗಂಡು ಪ್ರತಿಯೊಂದು ಮನೆಗೂ ಕೂಡ ಬೇರೆ ಬೇರೆ ಯೋಜನೆಗಳನ್ನು ಕೊಡುವಂತಹ ಮುಖಾಂತರ ಈ ದೇಶವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವಂತಹ ಆ ಮಹಾನಾಯಕ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿ ಆಶಿಸ್ತೇನೆ.